ಪುರಸಭೆಯಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಕರ್ನಾಟಕದ ಪೌರಸಭೆಗಳ ಅಧಿನಿಯಮ 1964 ಮತ್ತು ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ 1976ರಲ್ಲಿ ತಿದ್ದುಪಡಿಯಾದಂತೆ 2021-22ರ ಸಾಲಿನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಸ್ತಿ ತೆರಿಗೆ ವಿಧಿಸಿ ಜಾರಿಗೊಳಿಸುವ ಕುರಿತು ಕೌನ್ಸಿಲ್ ನಿರ್ಣಯವನ್ನ ಪಡೆಯಲಾಗಿತ್ತು। ಈ ಕುರಿತು ಸದಸ್ಯ ಅಶ್ಫಾಕ್ ಅಹಮದ್ ಅವರು ಮಾತನಾಡಿ, ತೆರಿಗೆ ಹೆಚ್ಚಳದಿಂದ ಜನತೆಗೆ ತೊಂದರೆಯಾಗಿದೆ। ಇದೀಗ ಸರ್ಕಾರದ ಆದೇಶದಿಂದಾಗಿ ಪುರಸಭಾ ವ್ಯಾಪ್ತಿಯ ಜನತೆ ಮತ್ತಷ್ಟು ತೊಂದರೆ ಅನುಭವಿಸುವಂತಾಗಲಿದೆ। ತೆರಿಗೆ ಹೆಚ್ಚಳಕ್ಕೆ ನನ್ನ ವಿರೋಧವಿದೆ ಎಂದರು। ಆ ಪ್ರಕಾರ 2.5 ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿ ಕೆಲವು ಅಂಗಡಿಗಳಿಗೆ ಕೂಡ ಇದೇ ಆದೇಶಗಳಿದೆ। ಈಗ ಅಂಗಡಿ ಕೆಲವು ಅಂಗಡಿಗಳಿದೆ ನಮ್ದೆಲ್ಲ ಹೇಳುವಂಥದ್ದು, ಈಗ ನಮ್ಗೆ ಅದು ವಕ್ಫ್ ಬೋರ್ಡ್ಗೆ ಬಂದಿದೆ। ವಕ್ಫ್ ಬೋರ್ಡ್ ಅಲ್ಲಿ ಮಸೀದಿಗಳಲ್ಲಿ ಎಷ್ಟು ಅಂಗಡಿಗಳಿದೆ ಅದು ವಕ್ಫ್ ಬೋರ್ಡ್ ಸಂಸ್ಥೆಗಳು। ಅಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಇದೇ ರೀತಿ 2.5 ಟ್ಯಾಕ್ಸ್ ಮಾಡಿದ್ದಾರೆ। ನಾವು 1650 ರೂಪಾಯಿ ಅವ್ರ ಹತ್ರ ಬಾಡಿಗೆ ತಗೊಳ್ತಾ ಇದ್ದೆವು ತಿಂಗಳಿಗೆ, 1650 ರೂಪಾಯಿ। ನಾನು ಮೊನ್ನೆ ಹೋಗಿ ಸಬ್ ರಿಜಿಸ್ಟರ್ಡ್ ಅಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಸಿದೆ, ವ್ಯಾಲ್ಯೂಯೇಷನ್ ಆಗ್ತದೆ ಸರ್ ಅಂತ ಹೇಳಿ ಬಾಡಿಗೆ ಎಷ್ಟು ತಗೊಳ್ಬಹುದು ನಮ್ಗೆ ಅಂತ 7200 ರೂಪಾಯಿ ಬಾಡಿಗೆ ಬರ್ತಾ ಉಂಟು। ಅವ್ರು ಕಟ್ತಾ ಇರೋದು 1650 ರೂಪಾಯಿ। ಅದರಲ್ಲಿ ಮತ್ತೆ ಆದೇಶ ಸ್ಪಷ್ಟವಾಗಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ, ಅವರು 0.25 ಬಾಡಿಗೆಗೆ ಒಪ್ಪದಿದ್ರೆ ಬೆಂಗಳೂರಿನಲ್ಲಿ PPP ಯಾವುದೋ ಒಂದು ಸೆಕ್ಷನ್ ಕೋರ್ಟ್ ಇದೆ, ಅಲ್ಲಿಗೆ ನೀವು ಕೇಸನ್ನು ದಾಖಲಾತಿ ಮಾಡಿ 6 ತಿಂಗಳಲ್ಲಿ ಅವ್ರಿಗೆ ಅಂಗಡಿ ತೆರವುಗೊಳಿಸುವ ಅವಕಾಶ ಕೂಡ ಮಾಡಿಕೊಟ್ಟಿದೆ ಸರ್ಕಾರ। ಇದು ಬಡವರ ಮೇಲೆ ಹೊಡೆದಾಗಲ್ವಾ ಮೇಡಮ್? ಅದು ಇಂಥ ವ್ಯವಸ್ಥೆಗಳುಂಟು। ಪ್ರತಿಮಾ ರಾಣಿಯವರು ಮಾತನಾಡಿ, ನೀವು ಸರ್ಕಾರದ ಆದೇಶವನ್ನ ಅನುಷ್ಠಾನ ಮಾಡಲು ಹೊರಟಿರುವಿರಿ, ಆದರೆ ಜನತೆ ನಮ್ಮನ್ನ ಪ್ರಶ್ನಿಸುತ್ತಾರೆ। ಬಡವರ ಮೇಲೆ ಈ ರೀತಿ ಹೊರೆ ಹೊರಿಸುವುದು ಸರಿಯಲ್ಲ ಎಂದರು। ರೆಹಮತ್ ಎನ್ ಶೇಖ್ ಅವರು ಮಾತನಾಡಿ, ಬಾಕಿ ತೆರಿಗೆಗೆ ಬಡ್ಡಿ ವಿಧಿಸುವ ಕ್ರಮ ಕೂಡ ಒಪ್ಪುವಂತದ್ದಲ್ಲ ಎಂದರು। ಸದಸ್ಯ ಸೋಮನಾಥ್ ಅವರು ಮಾತನಾಡಿ, ಪುರಸಭಾ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಕಚೇರಿಗಳಿಂದ ಪುರಸಭೆಗೆ ಬರುವ ಆದಾಯ ಸಮರ್ಪಕವಾಗಿ ಬರುತ್ತಿದೆಯೇ ಎಂದು ಪ್ರಶ್ನಿಸಿದರು। ಟ್ಯಾಕ್ಸ್ ಹೊರತುಪಡಿಸಿ ಉಳಿದ ರೀತಿಯ ಆದಾಯ ಸಂಗ್ರಹವಾಗುತ್ತಿಲ್ಲ ಎಂದು ಆರೋಪಿಸಿದರು। ಮುಖ್ಯಾಧಿಕಾರಿ ರೇಖಾ ಶೆಟ್ಟಿ ಉತ್ತರಿಸಿ, ತೆರಿಗೆ ಕುರಿತಂತೆ ಸರ್ಕಾರದ ತಿದ್ದುಪಡಿ ಆದೇಶವನ್ನ ನಾವು ಪಾಲಿಸಬೇಕು, ಇಲ್ಲವಾದಲ್ಲಿ ಸರ್ಕಾರದಿಂದ ಬರುವ ಅನುದಾನ ಕಡಿತವಾಗುವುದು ಎಂದರು। ಮಾರ್ಚ್ 12ರೊಳಗಾಗಿ ಕೌನ್ಸಿಲ್ ತೀರ್ಮಾನವನ್ನ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಕಳುಹಿಸಿಕೊಡಲು ಸರ್ಕಾರ ಸೂಚಿಸಿರುವ ಬಗ್ಗೆ ತಿಳಿಸಿದರು। ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು, ಈಗ 2400 ಚದರ ಅಡಿ ಇದ್ದದಲ್ಲಿ ಒಟ್ಟು ನಿವೇಶನ, ಅದರಲ್ಲಿ 1000 ಮನೆ, 1000 ನಿವೇಶನ, 1400 ನಿವೇಶನ, ಅಲ್ಲಿ 1000 ರಿಯಾಯಿತಿ ಇದೆ, 400 ಚದರ ಅಡಿಗೆ ಮಾತ್ರ ಬರ್ತದೆ। ಕೆಲಸ ಕೂಡ ಇಲ್ಲ ಅವರಿಗೆ, ಸ್ವಲ್ಪ ಸಡಿಲಿಕೆ ಮಾಡಿ ಅದಲ್ಲದೆ ತಮ್ಮ ಒಂದು ತಮ್ಮ ಜ್ಞಾನಕ್ಕೆ ತಾವೇನಂದ್ರೆ ಈ ಸಂದರ್ಭ ಪುರಸಭಾ ಅಧ್ಯಕ್ಷೆ ಸುಮಾ ಕೇಶವ್, ಉಪಾಧ್ಯಕ್ಷೆ ಪಲ್ಲವಿ ಪ್ರವೀಣ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಲ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು।